ತುಂಬ ಸಂತೋಷದ ವಿಚಾರ ಏನಂದರೆ ಗ್ರಾಮೀಣ ಪ್ರದೇಶವಾದ ಕಂಬಳಬೆಟ್ಟು ವಿಟ್ಲ ಇಲ್ಲಿರುವಂತಹ ಜನಪ್ರಿಯ ಸೆಂಟ್ರಲ್ ಸ್ಕೂಲ್ಗೆ ಇವಾಗ CBSE ಅಪ್ಲಿಕೇಶನ್ ದೊರಕಿದೆ. ಅಂದರೆ ಸೆಂಟ್ರಲ್ ಸಿಲೆಬಸ್ ಏನಿದೆ ಅದರ ಮುಖಾಂತರ ಪಠ್ಯ ಪುಸ್ತಕ ಕ್ರಮವನ್ನು ಅಳವಡಿಸುವಂತಹ ಒಂದು ಪದ್ಧತಿಗೆ ನಮಗೆ ಸಂಪೂರ್ಣ ಅನುಮೋದನೆ ಸಿಕ್ಕಿದೆ ಅಂತ ಹೇಳೋಕ್ಕೆ ನಮಗೆಲ್ಲ ಸಂತೋಷ ಆಗ್ತಾ ಇದೆ. ಇದಕ್ಕೆ ಕಾರಣಕರ್ತರಾದ ನಮ್ಮ ಊರಿನ ಸುತ್ತಮುತ್ತಲಿನ ಜನತೆಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನಾನು ತುಂಬುತ್ತೈದ ಕೃತಜ್ಞತೆ ಹೇಳುತ್ತಾ, CBSE ಏನು ಇದೆ ಇದು ನಮ್ಮ ದೇಶದಲ್ಲಿ ಇರುವಂತಹ ಅತ್ಯಂತ ಉನ್ನತ ಮಟ್ಟದ ಒಂದು ಶಿಕ್ಷಣದ ವ್ಯವಸ್ಥೆ ಆಗಿದೆ ಅಂತ ತಮಗೆಲ್ಲರಿಗೂ ತಿಳಿಸಲು ಇಷ್ಟಪಡ್ತಾ ಇದ್ದಾರೆ. ಈ CBSE ಏನು ಪಠ್ಯ ಪುಸ್ತಕ ಕ್ರಮ ಇದೆ, ಈ ಶಾಲೆಗಳಲ್ಲಿ ಓದಿದಂತಹ ವಿದ್ಯಾರ್ಥಿಗಳೇ ಅಂದರೆ ನೀಟ್ ಆಗಿರ್ಬೋದು, ಅಲ್ಲ JEE ಎಕ್ಸಾಮ್ ಆಗಿರ್ಬೋದು, ಅಥವಾ IIT ಆಗಿರ್ಬೋದು, ಇಲ್ಲ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಈ ಎಕ್ಸಾಮ್ಗಳಲ್ಲಿ ಭಾಗವಹಿಸುವಂತಹ ಮತ್ತು ಅತ್ಯಂತ ಜಾಸ್ತಿ ಅಂದರೆ ಅತ್ಯಂತ ಹೆಚ್ಚಿನ ಅಂಕ ತೆಗೆಯುವಂಥ ವಿದ್ಯಾರ್ಥಿಗಳು ನಮ್ಮ ಭಾರತ ದೇಶದಲ್ಲಿ CBSE ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಟ್ ಅಂದರೆ ಸಂಸ್ಥೆಯಲ್ಲಿ ಓದಿದವರು ಅಂತ ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಈ CBSE ಇನ್ಸ್ಟಿಟ್ಯೂಟ್ ಆಗಲಿಕ್ಕೆ, ಸಂಸ್ಥೆ ಆಗಲಿಕ್ಕೆ ಅನೇಕ, ಅಂದರೆ ಇದು ಸರ್ಕಾರದ ಇರೋದ್ರಿಂದ ಬಹಳ ಸ್ಟ್ರಿಕ್ಟ್ ಆಗಿದೆ. ಅದಕ್ಕೆ ಬೇಕಾದ ಪ್ರತಿಯೊಂದು ವ್ಯವಸ್ಥೆ, ಈ ವ್ಯವಸ್ಥೆ ಮುಖಾಂತರ ನಮ್ಮ ಏನಿದೆ ಸ್ಟೂಡೆಂಟಿಗೆ ಬೇಕಾದ ಸೇಫ್ಟಿ ಆಗಿರ್ಬೋದು, ಟೀಚರ್ಸ್ಗೆ ಬೇಕಾಗುವ ಸೇಫ್ಟಿ ಆಗಿರ್ಬೋದು, ಊರಿಗೆ ಬೇಕಾದ ಸೇಫ್ಟಿ ಆಗಿರ್ಬೋದು, ಎಲ್ಲನ ಅಳವಡಿಸಿಕೊಂಡಂತಹ ಈ CBSE ಏನಿದೆ ನಮಗೆ ಇವಾಗ ಸಿಕ್ಕಿದೆ ಅಂತ ನಮಗೆ ಹೇಳಲು ಸಂತೋಷ ಪಡ್ತಾ ಇದ್ದೇನೆ. ಅದಕ್ಕೋಸ್ಕರ ಮತ್ತೊಮ್ಮೆ ತಮ್ಮೆಲ್ಲ ಜನತೆಗೂ ತುಂಬ ಹೃದಯದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈ CBSE ಅಂತ ಏನು ಹೇಳ್ತೀವಿ, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ ಹೇಳಿ, ಈ ಪಠ್ಯಕ್ರಮ ಅತಿ ಹೆಚ್ಚು ಭಾರತ ದೇಶದಲ್ಲಿ ಶಾಲೆಗಳು ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಬಂದು ಇದು ಮಿನಿಸ್ಟ್ರಿ ಆಫ್ ಎಜುಕೇಶನ್, ಸೆಂಟ್ರಲ್ ಗವರ್ಮೆಂಟ್ ಏನಿದೆ ಇದರಿಂದ ನಡೀತಾ ಇರೋದು ಈ ಪಠ್ಯಕ್ರಮ. ಸೊ ಹಾಗೇನೆ ಕೂಡ ಈ ಪಠ್ಯಕ್ರಮ ಯಾಕೆ ಇಷ್ಟು ಹೆಚ್ಚು ಶಾಲೆಗಳು ಈ ಒಂದು ಅಫಿಲಿಯೇಷನ್ ಅನ್ನು ತಗೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತಾರೆ ಅಂದ್ರೆ ಕಾರಣ ಏನಂದ್ರೆ, ಈಗ ಏನು ಬಂದಿದೆ 2020ರಲ್ಲಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿ, ಅದರ ಪ್ರಕಾರವಾಗಿ ನಡೀತಾ ಇರುವಂತಹ ಏನು ಪಠ್ಯಕ್ರಮ ಯಾವುದು ಅಂತ ನೋಡೋದಾದ್ರೆ CBSE. ಈ CBSE ಪಠ್ಯಕ್ರಮದಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುವಲ್ಲಿ ಶಿಕ್ಷಕರ ಪಾತ್ರ ಏನು, ಅವರಿಗೆ ಶಿಕ್ಷಕರಿಗೆ ಏನು ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಇರಬೇಕು, ಹಾಗೆ ಅವರಿಗೆ ಒಂದು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ CBSE ಅಲ್ಲಿ ಏನು ಹೇಳ್ತಾರೆ, ಶಿಕ್ಷಕರು ಪ್ರಾಬ್ಲಿ ಪಿಲ್ಲರ್ಸ್ ಆಫ್ ದ ಆರ್ಗನೈಸೇಷನ್ ಅಂತ ಗೊತ್ತು. ಇಂಥ ಶಿಕ್ಷಕರಿಗೆ 1 ವರ್ಷದಲ್ಲಿ 50 ಗಂಟೆಗಳ ತರಬೇತಿ ಕಂಪಲ್ಸರಿ ಆಗಿರಲೇಬೇಕು. ಅವ್ರಿಗೇನು ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಇರಬೇಕು, ಅದರ ಜೊತೆಗೆ 50 ಗಂಟೆಗಳ ತರಬೇತಿ ಆಗಿರಬೇಕು. ಹಾಗೆ ಮಗುವಿನ ಏನು ಸಂಪೂರ್ಣ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ, ಆ ಬೆಳವಣಿಗೆಗೆ ಮಗುಗೆ ಏನು ಬೇಕೋ ಅದೆಲ್ಲ ಶಾಲೆಯಲ್ಲಿ ಬ್ಯಾಲೆನ್ಸ್ ಎಜುಕೇಶನ್ ಅನ್ನ ಕೊಡಬೇಕು ಅಂತ ಹೇಳಿ. ಹಿಂದೆ ಹೇಗಿತ್ತು ಅಂತಂದ್ರೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು ಬೇರೆ ಬೇರೆ ನಡೀತಾ ಇತ್ತು. ಬಟ್ ಈಗ ಏನಾಗಿದೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದ ಮೇಲೆ ಎರಡು ಒಂದಕ್ಕೊಂದು ಸೇರಿ ಜೊತೆಗೆ ನಡಿಬೇಕು ಅಂತ ಹೇಳಿ. ಸೊ ಇದರಿಂದ ಯಾರಿಗೆ ಉಪಯೋಗ ಈ ರೀತಿ ಮಾಡೋದ್ರಿಂದ ಅಂದ್ರೆ, ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋದು. ಹಾಗೇನೆ ಕೂಡ ಈ ಒಂದು ಪಠ್ಯಕ್ರಮದ ಮೂಲ ಉದ್ದೇಶ ಏನಂತಂದ್ರೆ, ಮಕ್ಕಳಲ್ಲಿ ಜೀವನ ಕೌಶಲಗಳನ್ನ ಬೆಳೆಸುವಂತದ್ದು. ಆ ಜೀವನ ಕೌಶಲಗಳ ಅವಶ್ಯಕತೆ ಈಗ ಮಗುವಿಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಅದರ ಜೊತೆಗೆ ನಾವು ಬೇರೆ ಏರಿಯಾಗಳನ್ನು ನೋಡೋದಾದ್ರೆ, ಪ್ರತಿ ಶಾಲೆಯಲ್ಲೂ ಕೂಡ ಏನಾಗಿದೆ, ವೆಲ್ನೆಸ್ ಟೀಚರ್ ಅಂತ ಹೇಳಿ ಇರಲೇಬೇಕು ಅಂತ ಹೇಳಿ ಅದೊಂದು ಕಂಪಲ್ಸರಿ ಮಾಡಿರುವಂತದ್ದು. ಯಾಕಂದ್ರೆ ಮಕ್ಕಳಲ್ಲಿ ಹಲವಾರು ಮಾನಸಿಕ ದೈಹಿಕ ಏನು ತೊಂದರೆಗಳು ಈಗ ಮಕ್ಕಳು ಎದುರಿಸ್ತಾ ಇರೋದ್ರಿಂದ ಅದನ್ನ ಅಡ್ರೆಸ್ ಮಾಡೋದಕ್ಕೆ ಮುಖ್ಯವಾಗಿ ಅದು ಸಹಾಯ ಆಗುತ್ತೆ. ಸೊ ಇಲ್ಲಿ ಈ ಒಂದು ಪಠ್ಯಕ್ರಮ ನಮ್ಮ ಜನಪ್ರಿಯ ಸೆಂಟ್ರಲ್ ಶಾಲೆಗೆ ಸಿಕ್ಕಿರೋದ್ರಿಂದ ಅನುಕೂಲ ಏನು ಅಂದ್ರೆ, ಈ ಗ್ರಾಮೀಣ ಭಾಗದ ಮಕ್ಕಳು ನಡೆಯುವಂತ ಹಲವಾರು ಏನು ಕಾಂಪಿಟೇಷನ್ಸ್ಗಳು ನೆಕ್ಸ್ಟ್ ಝೋನಲ್ ಲೆವೆಲ್ ಹಾಗೆ ಸ್ಟೇಟ್ ಮತ್ತೆ
ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆಯುತ್ತೆ. ಸೊ ನಮ್ಮ ಮಕ್ಕಳು ಇಲ್ಲಿಂದ ಇನ್ನು ನ್ಯಾಷನಲ್ ಮತ್ತೆ 25 ದೇಶಕ್ಕೂ ಹೆಚ್ಚು ದೇಶಗಳಲ್ಲಿ ಈ ರಾಷ್ಟ್ರೀಯ ಪಠ್ಯಕ್ರಮ ಇರೋದ್ರಿಂದ CBSE ಪಠ್ಯಕ್ರಮ ನಮ್ಮ ಮಕ್ಕಳಿಗೆ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಕೂಡ ಭಾಗವಹಿಸಿ ಹೆಸರು ಗಳಿಸುವಂಥದ್ದು, ಹೆಸರು ಮಾಡುವಂಥದ್ದು, ಜೊತೆಗೆ ಜೀವನ ಕೌಶಲಗಳನ್ನು ಕಲಿಯುವಂಥದ್ದು ಮಕ್ಕಳಿಗೆ ಸಿಗೋದ್ರಿಂದ ಇಲ್ಲಿನ ಜನತೆಗೆ ಇದು ನನ್ನ ಪ್ರಕಾರ ಇದು ದೊಡ್ಡ ಕೊಡುಗೆ. ಯಾವುದು ಜನಪ್ರಿಯ ಶಿಕ್ಷಣ ಸಂಸ್ಥೆಯಿಂದ ಒಂದು ದೊಡ್ಡ ಕೊಡುಗೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಏನು ಗುಣಮಟ್ಟದ ಶಿಕ್ಷಣವನ್ನ ನೀಡಿ ಒಂದು ಉತ್ತಮ ಪ್ರಜೆಯಾಗಿ ಮಾಡಬೇಕು ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105 973951 9481644951 9663814451 08251 200 551.